ವಾಗ್ಜ್ಯೋತಿ ಬಳಗ ಪೈಂತೂರು, ಲಾವಣ್ಯ, ಜೆಸಿಐ ಪೈಂತೂರು, ಸಿಟಿ ಸ್ಪೋರ್ಟ್ಸ್, ಕನ್ನಡ.com ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ಪೈಂತೂರು ಇವರ ಆಶ್ರಯದಲ್ಲಿ ಮೂಡುಬಗೆ ಅಂಪಾರು ವಾಗ್ಜ್ಯೋತಿ ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳ ಹಬ್ಬ 2021 ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಮಕೃಷ್ಣ ದೇವಾಡಿಗ ನೆರವೇರಿಸಿದ್ರು. ಅಧ್ಯಕ್ಷತೆಯನ್ನ ಉದಯ ಆಚಾರ್ ವಹಿಸಿದ್ರು. ಪವನ್ ನಾಯಕ್ ಅವರು ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಾಸುದೇವ್ ದೇವಾಡಿಗ, ಶ್ರೀಮತಿ ಬಿಂದು ಮಣಿಶರ್ಮಾ, ಹುಸೇನ್ ಹೈಕಾಡಿ, ರಾಮಕೃಷ್ಣ ಆಚಾರ್ ಕೋಟ, ಶ್ರೀಮತಿ ಭಾರತಿ ಶೇಟ್, ಶ್ರೀಮತಿ ಜ್ಯೋತಿ ಅಚ್ಯುತ್, ಶ್ರೀಮತಿ ಪ್ರಿಯದರ್ಶಿನಿ ಬೆಸ್ಕೂರ್, ಜಯಶ್ರೀ ಶ್ರೀಧರಾಚಾರ್, ಶಿವಪ್ರಸಾದ್ ಪ್ರಭು, ಸಾಯಿನಾಥ್ ಶೇಟ್ ಮತ್ತು ಭಾಗೀರಥಿ ಸುರೇಶ್ ಉಪಸ್ಥಿತರಿದ್ದರು. ಅಕ್ಷತಾ ಗಿರೀಶ್ ಐತಾಳ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ರವಿರಾಜ್, ವಿ4 ನ್ಯೂಸ್, ಪೈಂತೂರು.